ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತು ಆ್ಯಕ್ಚುಲಿ ನನ್ನ ಮಗನ ಬರ್ತ್ಡೇ ಇದೆ, ಹಾಗಾಗಿ ನಾವೊಬ್ಬ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಸಮವಾದಿದ್ದಾರೆ, ಹಾಗೆ ನಾವಿಬ್ಬರು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಸಂಜೆ ಚಿಕ್ಕದಾಗಿ ಒಂದು ಪಾರ್ಟಿ ಇಟ್ಕೊಂಡಿದ್ದೀವಿ. ಹಾಗೆ ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡಲಿಕ್ಕೆಲ್ಲ ಬಾಕಿ ಇದೆ. ನಾನು ಈಗಷ್ಟೇ ಸ್ಟಾರ್ಟ್ ಮಾಡಿದ್ದೆ. ಆಲ್ರೆಡಿ ಗಂಟೆ 3 ಆಗ್ತಾ ಬಂದಿದೆ, 3 ಆಗಿದೆ ಸಾರಿ. ಇನ್ನೂ ನಾವು ಡೆಕೋರೇಷನ್ ಮಾಡಬೇಕಷ್ಟೆ. ಬನ್ನಿ ನಾವು ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ನಂದು ಆಲ್ರೆಡಿ ಈಗ ಹ್ಯಾಪಿ ಅನ್ನೋದನ್ನ ನಾನು ಸೆಟ್ ಮಾಡಿದ್ದೀನಿ. ಈಗ ಉಳಿದದನ್ನ ಸೆಟ್ ಮಾಡಬೇಕು. ಇವತ್ತು ಸೌಮ್ಯ ಇಲ್ಲ, ಅವಳು ಡ್ಯೂಟಿ ಹೋಗಿದ್ದಾಳೆ. ಹಾಗಾಗಿ ನಾವಿಬ್ಬರೇ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ಸಂಜೆ ಆಲ್ಮೋಸ್ಟ್ ಒಂದು 7:30-8 ಗಂಟೆಗೆ ಕೇಕ್ ಕಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನ್ನ ತಮ್ಮ ಇವತ್ತು ಅವನು ಬೆಳಿಗ್ಗೆ ಮಧ್ಯಾಹ್ನ ಆಗೋ ಬಂದ, ಹಾಗಾಗಿ ಸ್ವಲ್ಪ ಹೆಲ್ಪ್ ಆಯಿತು. BI ಅಲ್ಲ, ಸದ್ಮೀನು ಮಲಗಿದ್ದಾನೆ. ಅವನಿಗೆ ಡೆಕೋರೇಷನ್ ಮಾಡುವಾಗ ಅವನಿಗೆ ಇಲ್ಲ, ಈಗ ತಗೊಂಡಿದ್ದಾನೆ. ಅವನು ಹೇಳೋದ್ರೊಳಗೆ ಎಲ್ಲ ಆಗಬೇಕು, ಇಲ್ಲ ನಾನು ಬಿಡಲ್ಲ. ಹಿಂದ್ಗಡೆ ನಮ್ಮ ಲವ್ ಬರ್ಡ್ಸ್ನಲ್ಲಿ ಇದ್ದೀನಿ, ಹಾಗಾಗಿ ತುಂಬ ಸೌಂಡ್ ಮಾಡ್ತಿದೆ. ನೋಡೋಣ, ಸಂಜೆ ತುಂಬ ಜನ ಕೇಳಿದ್ದೀವಿ. ಚಿಕ್ಕ ಪಾರ್ಟಿ, ತುಂಬ ಜನ ಮಸ್ತ್ ಹೇಳೋಂಥ ಜಾಸ್ತಿ ಇಲ್ಲ. ನೋಡಿ ಎಷ್ಟು ಜನ ಬರ್ತಾರೆ ಅನ್ನೋದನ್ನ ನೋಡೋಣ. ಅದು ಕೂಡ BI ಅಲ್ಲ, BIT ಯಾರು ಬರ್ತಾ. ಕಾಣಿಲ್ಲ ಒಂದು ಬಾಳ ನೋಡ್ದಾಗ್ದ, ಒಂದಲ್ಲ 3 ಮೂರೈದು, 2 ನನ್ನ ಬ್ಯಾಕ್ಗ್ರೌಂಡ್ ಕಾಣ್ತಿರ್ಬೋದು ಸ್ಕ್ರೀನ್. ಇದನ್ನು ನಾನೇ ಆಗ ಒಂದು ಸೀರಿಯಸ್ ಹೊಸದು, ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಒಂದು ಸ್ಕ್ರೀನ್ ರೆಡಿ ಮಾಡಿದ್ದು. ಮತ್ತು ನಮ್ಮ ಪ್ಲ್ಯಾನ್ ಬೇರೆ ಇತ್ತು, ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಆಯಿತು.
ಇದಿಷ್ಟಿಗೆ ನಾನು ರೆಡಿ ಮಾಡಿದ್ದೀನಿ. ಉಳಿದಿದ್ದನ್ನು ನಿಮಗೆ ನಾನು ಆಮೇಲೆ ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ನಿಮ್ಗೆ ನಾನು. ಇದು ಫೈನಲ್ ಆಗಿ ನಾನು ಈ ರೀತಿಯಲ್ಲಿ ರೆಡಿ ಮಾಡಿದ್ದೀನಿ, ಡೆಕೋರೇಷನ್ ಮಾಡಿದ್ದೀನಿ. ನಾವೆಲ್ಲ ಆ್ಯಕ್ಚುಲಿ ತುಂಬ ಬಲೂನ್ಸ್ನ ಗಾಳಿ ಹಾಕಿ ಇಟ್ಟಿದ್ವಿ, ಬಟ್ ಬಿಸಿಲಿರೋದೊಂದು ಅನಿಸುತ್ತೆ, ಮೋಸ್ಟ್ಲಿ ತುಂಬ ಹೊಡೆದೋಯ್ತು. ಮತ್ತು ಅದರಲ್ಲಿ ಆ ಪೌಡ್ರ್ ಏನೋ ಒಂದು ಮೇಲ್ಗಡೆ ಇತ್ತು, ಆ ಬಲೂನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅನ್ಸ್ಕೊಂಡ್ಕೊಳ್ತೀನಿ ನಾನು. ತುಂಬ ಬಲೂನ್ಸ್ ಎಲ್ಲ ಹೋಯಿತು. ಲಾಸ್ಟ್ ಉಳಿದ್ರಲ್ಲಿ ಇಷ್ಟು ಉಳಿದಿತ್ತು, ಅದರಲ್ಲಿ ಎಲ್ಲ ಒಂದು ಡೆಕೋರೇಷನ್ ಮಾಡಿದ್ವಿ. ಮೇಲ್ಗಡೆ ಆಗಿ ಸಹ ತುಂಬ ಬಲೂನ್ಸ್ ಎಲ್ಲ ಸ್ಟಿಕ್ ಮಾಡಿದ್ವಿ. ಅದು ಸ್ಲ್ಯಾಬ್ ಬೇರೆ ಹೀಟ್ ಇದೆಯಲ್ಲ, ಹಾಗಾಗಿ ಬಲೂನ್ಸು ಅಲ್ಲೂ ಸಹ ಹೊಡೆದೋಯ್ತು. ಮತ್ತು ಓಕೆ, ಪುನಃ ಇನ್ನೂ ಅದನ್ನ ಮಾಡ್ತಕ್ಕಿರೋದು ಟೈಮ್ ಇರಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿ ಅಡ್ಜಸ್ಟ್ ಮಾಡಿ ಬಿಟ್ಬಿಟ್ವಿ ಅಷ್ಟೇ. ಇದು ಸದ್ವಿನ ಬರ್ತ್ಡೇಗೆ ಬಂದಿರೋಂಥ 2 ಕೇಕ್ಗಳು. ಇದರಲ್ಲಿ ಒಂದು ವೆಜ್ಜು ಮತ್ತು ಇನ್ನೊಂದು ನಾನ್ ವೆಜ್ 2 ಕೇಕ್ ಇದೆ. ನಾವು ವೆಜ್ ಯಾಕೆ ಮಾಡ್ತಿದ್ವಿ ಅಂತಂದರೆ, ನನ್ನ ಫ್ರೆಂಡ್ಸ್ ಒಂದು 10 ಜನ ಬಂದಿದ್ದು, ಅವರೆಲ್ಲ ಬ್ರಾಹ್ಮಣ್ಸ್, ಹಾಗಾಗಿ ನಾವು ಅದನ್ನ ವೆಜ್ ಒಂದು ಕೇಕ್ ಮಾಡಿಸಿದ್ದು, ಮತ್ತು ಇನ್ನೊಂದು ನಾನ್ ವೆಜ್ ಕೇಕು ಬೇರೆ ಉಳಿದವ್ರಿಗೆ ಅಂತ ಹೇಳಿ.
ಹಲೋ ಹಲೋ ಹಾಯ್ ಹಾಯ್ ಮುಂದೆ ಕ್ಯಾಮರಾ ಶರತ್ ಜೊತೆ ಹಾಯ್ ಫ್ರೆಂಡ್ಸ್, ನಾವು ನಿನ್ನೆ ನನ್ನ ಮಗಂದು 5 years ಇದ್ದು ಬರ್ಡೇ ಮಾಡಿದ್ವಿ. ಸಿಂಪಲಾಗಿ ಮಾಡಿದ್ವಿ, ಏನು ಗ್ರ್ಯಾಂಡಾಗಿ ಮಾಡಿಲ್ಲಲ್ಲ. ಸುಮಾರೊಂದು 30 ಜನ ಬಂದಿದ್ದು ನನ್ನ ಫ್ರೆಂಡ್ಸ್ ಮತ್ತು ಇಲ್ಲ ಫ್ರೆಂಡ್ಸ್ ಅವರು ಅಂತೇಳಿ ಒಂದು 30 ಜನ ಆಗಿತ್ತು ಅಷ್ಟೇ. ನೇಬರ್ಸ್ ಎಲ್ಲ ಸೇರಿ. ಹಾಂ, ಆ್ಯಕ್ಚುಲಿ ನಾನು ಆದಷ್ಟು ವೀಡಿಯೋಗಳನ್ನ ಕವರ್ ಮಾಡಿದ್ದೀನಿ. ಸಂಪೂರ್ಣವಾಗಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ. ರೀಸನ್ ಒಂದು ಮನೆ ಸ್ವಲ್ಪ ಚಿಕ್ಕದು, ಹಾಗಾಗಿ ಎಲ್ಲ ನಿಂತಿರುವಾಗ ನನಗೆ ಟ್ರೈಪಾಡ್ ಇಟ್ಟಲ್ಲ ವೀಡಿಯೋ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗಿತ್ತು. ಹಾಗಾಗಿ ಸ್ವಲ್ಪ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ರು, ಪ್ರದೀಪ್ ಗೊತ್ತಿರ್ಬೋದು ನಿಮಗೆ. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ. ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಅಂದರೆ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಒಬ್ಬರೇ, ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ ಎಲ್ಲ ನಮಗೆ ಫ್ರೆಂಡ್ಸ್ ಆಗಿರುವಾಗ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಸಂಪೂರ್ಣವಾಗಿ ವೀಡಿಯೋ ಕವರ್ ಮಾಡಲಿಕ್ಕೆ ಆಗಲಿಲ್ಲ, ಸಾಧ್ಯವಾದಷ್ಟು ಮಾಡಿದ್ದೀವಿ. ಮತ್ತು ಇನ್ನೊಂದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಇನ್ನೊಂದು ರೀಸನ್ ಬಂದು ಸ್ವಲ್ಪ ಮ್ಯಾನೇಜ್ಮೆಂಟ್ ಎಲ್ಲ ನಾವೇ ಮಾಡಬೇಕಾಗಿತ್ತು. ಕೇಕ್ ಕಟ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡೋದಾಗಲಿ, ಹಾಗೆ ಒಳಗೆ ಕಿಚನ್ ಇದು ಹೋಗಿ ಅಂದರೆ ಅಡಿಗೆ ನಾವು ಊಟಕ್ಕೆ ಸಹ ರೆಡಿ ಮಾಡಬೇಕಿತ್ತು. ಅಲ್ಲಿ ರೆಡಿ ಮಾಡುವಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಬಂದು ಪಾಪ ಎಲ್ಲ ಅಡಿಗೆ ಬಡಿಸೋದ್ರಲ್ಲಿದ್ದು ಎಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ. ತುಂಬಾ ಅವರಿಗೆ ತುಂಬ ಥ್ಯಾಂಕ್ಸ್. ಇವಳ ಫ್ರೆಂಡ್ ನೋಡಿರ್ತೀರ, ಶ್ವೇತಾ, ಕೆಲವು ವಿಡಿಯೋದಲ್ಲಿ ಇರ್ತಾಳೆ ಅವಳು ನಮ್ಮ ಜೊತೆ. ಮತ್ತು ಎಲ್ಲರೂ ನನ್ನ ಆಫೀಸ್ನವರಾಗಿರ್ಬೋದು, ಅವರೇ ನನಗೆ ಬಂದು ಹೆಲ್ಪ್ ಮಾಡಿದ್ದಿಲ್ಲಿ ಬಡಿಸೋದಾಗಿರಲಿ ಎಲ್ಲದಕ್ಕೂ ಅವರೇ ಹೆಲ್ಪ್ ಮಾಡಿದ್ದಾರೆ. ಮತ್ತು ಇವರ ಫ್ರೆಂಡ್ಸ್ ಸಹ ಹಾಗೆ ತುಂಬ ಕ್ಲೋಸ್, ಮಾತಾಡೋದ್ರಲ್ಲಿ ಎಲ್ಲದರಲ್ಲೂ ಕ್ಲೋಸ್ ಇದ್ದಾರೆ. ನಂದು ನೋಡ್ಬೋದು ನಮ್ಮ ವಿದ್ಯಾಭೂಷಣದೊಂದು ಭಾಗವತಿಗೆ ವಿಡಿಯೋ ಸಹ ಇದೆ, ಅದನ್ನ ಸಹ ಹಾಕ್ತೀನಿ ನಾನು ಒಟ್ಟಿಗೆ. ಅದು ಲಾಸ್ಟಿಗೆ ಮೂಮೆಂಟ್, ಜಸ್ಟ್ ನಾವು ಫನ್ ಇಲ್ಲ, ಆ್ಯಕ್ಚುಲಿ ಫನ್ ಅಂತಲ್ಲ, ಹೇಳ್ತಾರೆ. ಹೌದು, ಫನ್ ಅಂತಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಅವನು. ಚಿಕ್ಕ ವಯಸ್ಸಲ್ಲೇ ಆ ಭಾಗವತಿ ಆಗಲಿ, ಅವನಿಗೆ ಆ ಯಕ್ಷಗಾನದಲ್ಲಿರುವಂಥ ಒಂದು ಪ್ರೀತಿ, ಅದು ಖುಷಿ ಆಗುತ್ತೆ. ನಾವೆಲ್ಲ ಹೇಳಿದಾಗ ಅವ್ನು ಹೇಳ್ತಾನೆ ಭಾಗವತಿಗೆ ಹೇಳು ಅಂತ ಹೇಳ್ತಾನೆ. ಕೆಲವರಿಗೆ ಗೊತ್ತಿರ್ಬೋದು ಭಾಗವತಿಗೆ ಅಂದರೆ ಏನು ಅನ್ನೋದು. ಯಕ್ಷಗಾನದಲ್ಲಿ ಬರುವಂಥ ಬ್ಯಾಕ್ಗ್ರೌಂಡ್ ಒಂದು ಸಾಂಗ್ ಹೇಳ್ತಾರೆ, ಅದಕ್ಕೆ ಭಾಗವತಿಗೆ ಅಂತಾರೆ. ಅದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ ಅವನು. ನಾಗರಾಜ ಕುಮಾರಿ ಭೈರವಿ ಮಾಲಿನಿ ಪದ್ಮಧಾರಿಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವಮೇ ಶಂಖ ಚಕ್ರ ಗದಾಧರೆ ಶಂಖ
ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣು ಶರಣು. ಆಯ್ತು ನೋಡೋಣ ನೆಕ್ಸ್ಟ್ ಟೈಮು ಆದರೆ ಸಂಪೂರ್ಣವಾಗಿ ಒಂದು ಭಾಗವತಿಗೆ ವಿಡಿಯೋ ಮಾಡಿ ಹಾಕುವಂಥದ್ದು ಪ್ರಯತ್ನ ಪಡ್ತೀನಿ. ಇಲ್ಲ ಅವನು ಹೇಳಿದ್ರೆ ಖಂಡಿತವಾಗಿ ಮಾಡ್ತಾನೆ, ಇಲ್ಲ ಅಂತ ಹೇಳಲ್ಲ. ಚೆನ್ನಾಗಿ ಹೇಳ್ತಾರೆ ನಿಜವಾಗ್ಲಿ ತುಂಬ ಚೆನ್ನಾಗಿ ಹೇಳ್ತಾನೆ. ಮತ್ತೆ ನಾವು ಜಾಸ್ತಿ ಹೇಳ್ಬೇಕಂದ್ರೆ ನಮಗೆ ಎಲ್ಲರನ್ನು ತೋರಿಸ್ಲಿಕ್ಕೆ ಆಗಿಲ್ಲ ವಿಡಿಯೋದಲ್ಲಿ. ಅಂದರೆ ಸ್ವಲ್ಪ ಅದೇ ಹೇಳಿದ್ರು ಅವರು, ಜಾಗ ಇಕ್ಕಟ್ಟಾಗಿದ್ರಿಂದ ಮತ್ತೆ ನಮಗೆ ವಿಡಿಯೋ ನಾವೇ ಮಾಡಬೇಕಿತ್ತು, ಅಲ್ಲಿ ಸ್ವಲ್ಪ ಕಷ್ಟ ಆಯಿತು. ಎಷ್ಟಾಗಿದೆ ಅಷ್ಟು ತೋರಿಸಿದ್ದೀವಿ. ಮತ್ತೆ ಹೇಳ್ಬೇಕಂದ್ರೆ ಇನ್ನೇನು ನೋಡೋ ಬರೋ ವರ್ಷ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿ. ಈಗ ಇಲ್ಲ ಬರೋ ವರ್ಷ ಗ್ರ್ಯಾಂಡ್ ಮಾಡಲಿಲ್ಲ, ಇನ್ನು 10 ವರ್ಷದ ಗ್ರ್ಯಾಂಡ್ ಮಾಡೋದು. ಇನ್ನು 5 years ಸಾಕು, ಇನ್ನು 10 yearsಗೆ ಗ್ರ್ಯಾಂಡ್ ಮಾಡೋದು. ಮತ್ತೇನು 10 years ಗ್ರ್ಯಾಂಡ್ ಮಾಡಿ ಅವಾಗ ಕ್ಲೀನಾಗಿ ಎಲ್ಲ ವೀಡಿಯೋ ಮಾಡಿ ಹಾಕೋಣ. ಹಾಗೆ ಅವನಿಗೆ ತುಂಬ ಗಿಫ್ಟ್ಗಳೆಲ್ಲ ಬಂದಿದೆ. ನನಗೆ ಗಿಫ್ಟನ್ನ ನಾಳೆ ತೋರಿಸ್ತೀನಿ ವೀಡಿಯೋ ಮಾಡಿ. ಅದನ್ನು ಗಿಫ್ಟಲ್ಲಮ್ಮ ಒಂದು ಏನು ಬಂದಿದೆ ಅನ್ನೋದೆಲ್ಲ ನಾಳೆ ನೋಡೋಣ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದ ಅಂದ್ಕೊಳ್ತೀನಿ. ಇಷ್ಟ ಆದ ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ಹೀಗೇನೆ ಪ್ರೋತ್ಸಾಹ ಕೊಡಿ. ಏನೇ ಇದ್ರೂ ಕಮೆಂಟ್ ಮಾಡಿ. ನಿಜವಾಗ್ಲೂ ಯಾಕಂದರೆ ನಮಗೆ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ನಿಮಗೆ ಹೇಗೆ ವಿಡಿಯೋ ಬೇಕು, ಇಲ್ಲ ನೀವು ಯಾವ ರೀತಿ ನಮ್ಮನ್ನು ಒಪ್ಕೊಳ್ತೀರಿ ಅಂತ ಗೊತ್ತಿಲ್ಲ ನಮಗೆ. ಯಾಕಂದರೆ ನಿಮ್ಮ ಮನಸ್ಸಿನ ಮಾತು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ನೀವು ಹೇಳಿದರೆ ಮಾತ್ರ ನಮಗೆ ಗೊತ್ತಾಗೋದು. ಅದಕ್ಕೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಏನೇ ಇದ್ರೂ ನಾವು ಸ್ವೀಕರಿಸ್ತೀವಿ. ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿದಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಿಂದ ಅದನ್ನು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬರ್ತೀವಿ. ಆಲ್ಮೋಸ್ಟ್ ನನಗೆ ಅನಿಸಿದ ಮಟ್ಟಿಗೆ ನಾವು ಮೊದಲಿಗಿಂತ ಇಂಪ್ರೂವ್ಮೆಂಟ್ ಆಗಿದ್ದೀವಿ. ಯಾಕಂದರೆ ನಂದು ಇಂಪ್ರೂವ್ಮೆಂಟ್ ಇಲ್ಲ, ಯಾಕಂದರೆ ಕಡಿಮೆ ವಿಡಿಯೋದಲ್ಲಿ ಬರೋದು. ನನ್ನ ಮಾತಿನಲ್ಲಿ ತಪ್ಪಿರ್ಬೋದು, ಏನೇ ಇರಲಿ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನನಗೂ ತಿದ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಲ್ವಾ, ಅದಕ್ಕೆ. ಮತ್ತು ತುಂಬ ಜನ ನಾನು ಇವರು ಫ್ರೆಂಡ್ಸ್ ಎಲ್ಲ ವಿಡಿಯೋದಲ್ಲಿ ನೋಡಿ, ನನಗೆ ಕೆಲವ್ರದ್ದು ಪರಿಚಯ ಇರಲಿಲ್ಲ, ಅಂದರೆ ಮುಖ ನೋಡಿ ಅವರೇ ನನಗೆ ಬಂದು ನೀವು ವಿಡಿಯೋದಲ್ಲಿ ಇದ್ದೀರಲ್ಲ, ಮಾತಾಡ್ತೀರಿ, ಚೆನ್ನಾಗಾಗ್ತದೆ ತುಂಬ ಹೇಳಿದ್ರು, ಚೆನ್ನಾಗಿ ತುಂಬ ರೆಸ್ಪಾನ್ಸ್ ಕೊಟ್ಟರು. ಸೊ ಹಾಗೆ ಖಂಡಿತ ಮಾಡ್ತೀನಿ. ಆದರೆ ಸ್ವಲ್ಪ ಮುಜುಗರ ಹೋಗಿಲ್ಲ, ಇನ್ನು ಹೋಗ್ತದೆ. ಹಾಗೆ ಇವಳೊಂದು ಸೆಲೆಬ್ರಿಟಿ ಆಗ್ತಾ ಇದ್ದಾಳೆ ಈಗ. ಅದು ಬೇಡ ಅಂತ ಇದೆಲ್ಲ ಇಲ್ಲ. ಓಕೆ, ಒಂದು ಖುಷಿ, ಕೆಲವರು ನಮ್ಮನ್ನು ಗುರುತು ಹಿಡಿತಿದ್ದಾರೆ ಹೊರಗಡೆ ಸಿಕ್ಕಿದಾಗಲೂ. ಹಾಗೆ ಅದೊಂದು ಖುಷಿ ಆಗ್ತಾ ಉಂಟು. ನೋಡೋಣ, ನಾನು ನಾಳೆ ನನ್ನ ಮಗ ಇಲ್ಲಿ ನೋಡಿ ಆಚೆ ಈಚೆ ಹೋಗಿ ಬಂದು ತುಂತನ ಮಾಡ್ತಾ ಇದ್ದಾನೆ ನೋಡಿ. 5 ವರ್ಷದವನು. ಅವನಿಗೆ ಎಂತ ನಾಚಿಕೆ ತುಂಬ. ಇಲ್ಲ, ಅವನು ಒಬ್ಬನೇ ವೀಡಿಯೋ ಮಾಡ್ತಾ ಇರ್ತಾನೆ, ಏನಾದ್ರು ವೀಡಿಯೋ ಮಾಡ್ತಾನೆ, ಮಾತಾಡ್ತೇನೆ, ಏನಾದರೂ ಮಾಡ್ತಾ ಇರ್ತೇನೆ. ನಮ್ಮದು ಲವ್ ಬರ್ಡ್ಸ್ ಇದೆ. ನಾನು ಆ್ಯಕ್ಚುಲಿ ನಿಮಗೆ ಲವ್ ಬರ್ಡ್ಸ್ನ ತೋರಿಸಲಿಲ್ಲ. ನಾನು ಅದೊಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಲವ್ ಬರ್ಡ್ಸ್ನೆಲ್ಲ. ಅದ್ರ ಜೊತೆ ಹೋಗಿ ಅದ್ರ ವೀಡಿಯೋ ಮಾಡ್ತಾನೆ. ಅದಕ್ಕೆ ನಾವು ಕೆಲವಕ್ಕೊಂದು ಹೆಸರಲ್ಲಿ ಇಟ್ಟಿದ್ವಿ, ಅದ್ರ ಹೆಸರೆಲ್ಲ ಅವ್ನು ಹೇಳೋದು. ಅಂದರೆ ನಾನು ನಿಮಗೆ ಹೇಳೋದು, ನಾವು ಹೇಗೆ ಮಾತಾಡ್ತೀವಿ ಅದೇ ರೀತಿ ಅವ್ನು ಮಾಡ್ತಾನೆ. ನಮಗೆ ಗೊತ್ತಿರೋದ, ನನಗೆ ಹೆಸರೇ ಗೊತ್ತಿಲ್ಲ, ಅವನಿಗೆ ಗೊತ್ತುಂಟದು ಅದರ ಹೆಸರು ಯಾವುದು ಏನು ಅಂತ. ನನಗೆ ಅದರ ಹೆಸರೆಲ್ಲ ಗೊತ್ತಿಲ್ಲ. ಅಂದರೆ ಒಮ್ಮೆ ಒಂದು ಅಕ್ಕಿ ನೋಡಿದರೆ ಅದು ಇನ್ನೊಂದು ಸಹ ಸೇಮ್ ಕಲರ್ ಇರ್ತದೆ, ಅದು ಕನ್ಫ್ಯೂಸ್ ಆಗ್ತದೆ ಯಾವುದು ಅಂತ. ಆದರೆ ಅವನಿಗೆ ಗೊತ್ತು, ಅದು ಇದೆ ಫಸ್ಟ್ ಅಂದದ್ದು ಇದೆ, ಆದಮೇಲೆ ಅದರ ಮರಿಗಳು ಎಲ್ಲ ಗೊತ್ತು ಅವನಿಗೆ. ನಾವು 4 ತಂದಿದ್ವಿ, ಈಗ ಮರಿಯಾಗಿ ಸುಮಾರು ಆಗಿದೆ. ನಾನು ಅದು ಎಷ್ಟು ಏನು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ತೀವಿ, ಅದು ನೋಡುವ. ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಸಹ ಮಾಡಿ. ನಾನು ಯಾವಾಗಲೇ ಹೇಳಿದೆ ಕಮೆಂಟ್ ಹಾಕಿ ಅಂತ, ಯಾಕಂದರೆ ನಮಗೆ ಸಹ ಗೊತ್ತಾಗಬೇಕಲ್ವಾ. ಓಕೆ, ಕಮೆಂಟ್ ಮೂಲಕ ನಮಗೆ ಏನು ಅಂತ ತಿಳಿಸಿ. ನಿಮ್ಮ ಸಪೋರ್ಟ್ ಹೇಗೆ ಇರಲಿ. ಬಾಯ್ ಫ್ರೆಂಡ್ಸ್, ಟಾಟಾ, ಬಾಯ್ 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 ಬನ್ನಿ, ಬಾಯ್ ಅಂಬ್ಲಿ. ಆಯ್ತು.